ಎಜುಕೇಷನ್ ಸೊಸೈಟಿ ತಲಪಾಡಿ ಕಳೆದ 32 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಶೈಕ್ಷಣಿಕ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ಈ KC ನಗರ KC ಮಾತ್ರ ಅಲ್ಲ, ತೊಕ್ಕೋಟು ಪ್ರದೇಶದಲ್ಲಿರೋ ತಲಪಾಡಿ ಮತ್ತು ನಮ್ಮ ಕಿನ್ಯ ಮತ್ತು ಕೋಟೆಕಾರ ಪ್ರದೇಶ, ನಮ್ಮ ಮಂಜನಾಡಿ ಪ್ರದೇಶವರೆಗೂ ಕೂಡ ಜನಸಾಮಾನ್ಯ ಎಲ್ಲ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಇವತ್ತು ಫಲ ಎಜುಕೇಷನ್ ಸೊಸೈಟಿ ಹಮ್ಮಿಕೊಂಡಿದೆ. ಫಲ ಎಜುಕೇಷನ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರನ್ನು, ಎಲ್ಲ ಅದರ ನಿರ್ದೇಶಕರನ್ನು, ತದನಂತರ ಬಂದ ಅಧ್ಯಕ್ಷರನ್ನು, ಎಲ್ಲ ನಿರ್ದೇಶಕರನ್ನು, ಈಗಿನ ಅಧ್ಯಕ್ಷರನ್ನು, ಎಲ್ಲ ಸದಸ್ಯರುಗಳನ್ನು ನನ್ನ ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಶಾಲಾ ಕಾಲೇಜ್ ಪ್ರಾರಂಭ ಮಾಡೋ ಮೂಲಕ ಇವತ್ತು ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳನ್ನು ಇವತ್ತು ದೇಶದ ಅತ್ಯಂತ ಸತ್ಪ್ರಜೆ ರೂಪಿಸಿಕೊಳ್ಳುವ ಕೆಲಸವೇ ಅದು ಅತ್ಯಂತ ದೊಡ್ಡ ದೇಶ ಪ್ರೇಮ. ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಿರೋ ನಮಗೆ ಅತ್ಯಂತ ಸಂತೋಷ. ಈ ಹಿಂದೆ ಕೂಡ ಇದಕ್ಕೆ ತನ್ನ ಸಹಕಾರ ನೀಡಿದಾಗ ಕೂಡ ಕೊಟ್ಟಿದ್ದೇವೆ. ಅವತ್ತು ನಮ್ಮ ಇಲ್ಲಿ ಮಕ್ಕಳಿಗೆ ಆಟ ಆಡಬೇಕಂತ ಹೇಳಿದಾಗ ಯಾರೊಬ್ಬರು ಧನಸೇನ ನಮ್ಮ ಪಾರ್ಕನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ತದನಂತರ ಇಲ್ಲಿ ಇಂದಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಮ್ಮ ಈ ಒಂದು ಬೇಡಿಕೆಯನ್ನು ಇಟ್ಟಾಗ ಒಂದು ಮಕ್ಕಳಿಗೆ ಇವತ್ತು ಅತ್ಯುತ್ತಮವಾದ ಶೌಚಾಲಯದ ವ್ಯವಸ್ಥೆ ಆಗಬೇಕಂತ ಹೇಳಿದಾಗ ಕೂಡ ಅದಕ್ಕೆ ನಮ್ಮ ಅನುದಾನ ಇಟ್ಟುಕೊಂಡು ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಟ್ಟಡದ ನಿರ್ಮಾಣ ಮಾಡಿ ನಾವು ಶಾಲೆಗೆ ಇವತ್ತು ಕೊಡ್ತಿದ್ದೇವೆ. ಅದು ಕಾಲೇಜಿನ ಕಟ್ಟಡ ಕೂಡ ಇವತ್ತು ಅವತ್ತು ಅನುದಾನ ಬಿಡುಗಡೆ ನಾವು ಇವತ್ತು ಮಾಡಿರೋದು. ಇದೊಂದು ಈ ಪ್ರದೇಶ ದೊಡ್ಡ ಆಸ್ತಿ ಸಂಪತ್ತು. ಇದಕ್ಕೆ ನಾವೆಲ್ಲ ಸಹಕಾರ ಕೊಡೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಮುಂದಿನ ದಿನ ಕೂಡ ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಮತ್ತು ಡಿಗ್ರಿ ಕಾಲೇಜುಗಳು ಪ್ರಾರಂಭ ಮಾಡುವಂಥ ಮನೋಭಾವವನ್ನು ನಮ್ಮ ಅಧ್ಯಕ್ಷ ಮತ್ತು ಈಗ ಸದಸ್ಯರೆಲ್ಲ ಕೂಡ ಹಮ್ಮಿಕೊಳ್ಬೇಕು. ನಿಮ್ಗೆ ಏನೆಲ್ಲ ಸಹಕಾರ ಬೇಕಾ ನಾವು ಮುಂದೆ ನಿಂತು ನಮ್ಮೆಲ್ಲ ಸಹಕಾರ ಖಂಡಿತವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಈ ಪ್ರದೇಶಕ್ಕೆ ನನಗೆ ವಿಶೇಷವಾದ ನಂಟು. ನಾನು ಲಾ ಕಾಲೇಜಿನಲ್ಲಿದ್ದಾಗ ನಾನು ಬರೋಕೆ ನೆನಪು ಮಾಡಿದ್ದೆ. ನಾನು ಮತ್ತು ಮುಜಾಫರ್ನ ತಂದೆ ಮತ್ತು ಆಸಿಫ್ನ ತಂದೆಯವರೆಲ್ಲ ಇಲ್ಲಿ ಈ ಫೌಂಡರ್ ಮೆಂಬರ್ಸ್. ನನ್ನ ತಂದೆ ಗೋವಿಂದ ಗೌಡ ಇಲ್ಲಿ ಇದಕ್ಕೆ ಮತ್ತು ನಮ್ಮ ಜಮಾಲ್ನ ಅವರು ಕೂಡ ಗೋವಿಂದ ಗೌಡ ವಿದ್ಯಾಮಂದಿರಾಗಿ ಬಂದು ಇದಾಗಿ ಮಾಡಿದ್ರು. ಅವತ್ತು ಬರಲಿಕ್ಕೆ ನಾನು ಲಾ ಕಾಲೇಜಲ್ಲಿ ಕಲಿಯುವಂಥದ್ದು. ನಮ್ಮ ಮುಜಾಫರ್ ಸೀನಿಯರ್. ಅವತ್ತು ಬಹುಶಃ ಈಗ ನಮ್ಮ ಬೈಕಲ್ಲಿ ಅವತ್ತು ಫಸ್ಟ್ ಬರೋದು ಈ ಕಡೆಗೆ ಖಾಲಿ ಜಾಗದಲ್ಲಿ ಅವತ್ತು ಶಂಕುಸ್ಥಾಪನೆ ಮಾಡಿ ಎಲ್ಲ ಹೋಗಿದ್ದೇವೆ ಸಹ ಮಾತಾಡೋದು ಕೂಡ ಇವತ್ತು ನಮಗೆ ಇವತ್ತು ನೆನಪು ಇರುವಂಥದ್ದು. ಆದ ಕಾರಣ ಇಷ್ಟು ವರ್ಷದಲ್ಲಿ ಯಾವಾಗ ಬರೇ ಬೋರು ಗುಡ್ಡೆಯಾಗಿ ಮಾತ್ರ ಇತ್ತು. ಇವತ್ತು KC ನಗರ ದೊಡ್ಡ ಮಟ್ಟದ ಅಭಿವೃದ್ಧಿಯಾಗಿ ತೋರ್ಪಡೆಯುವ ಒಂದು ವಿಚಾರ ಇವತ್ತು ಕಾಣದಿದ್ದರೆ ಈ ಫಲ ಶಾಲೆ ಕೂಡ ಅದಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಕಡಿಮೆ ಫೀಸಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡೆಯುವಂಥ ವಾತಾವರಣ ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಪ್ರಯೋಜನ ಆಗಲಿ. ಈ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ಫಲ ಎಜುಕೇಷನ್ ಸೊಸೈಟಿ ಮುಂದಿನ ದಿನದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಾಗಿ ಕಾಲಕ್ಕೆ ಬರುವಾಗ ಪ್ರೈವೇಟ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ.